ಆರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನಾ ಭಾಗದ 5 ಕಡೆಯಿಂದ ಬರುವ ಜಂಕ್ಷನ್ ಪಾಲೆಕಟ್ಟೆ ಎನ್ನುವ ಸ್ಥಳದಲ್ಲಿ ಆರೂರು ಕೊರತ್ತಿ ನಂದ್ಯಪ್ಪ ಶೆಟ್ಟಿ ಸ್ಮರಣಾರ್ಥ ಆರೂರು ಶಕುಂತಳಾ ವೆಂಕಪ್ಪ ಶೆಟ್ಟಿ ಮತ್ತು ಮಕ್ಕಳಿಂದ ಸುಂದರ ವೃತ್ತ ಮತ್ತು ಅಪಘಾತ ನಿಯಂತ್ರಣ ಕ್ರಮ ನಾನಾ ಭಾಗಕ್ಕೆ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ನಾಮಫಲಕದ ಕೊಡುಗೆಯನ್ನು ರೋಟರಿ ಜಿಲ್ಲಾ ಗವರ್ನರ್ ದೇವಾನಂದ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಇಂದಿನ ವೇಗಯುಗದಲ್ಲಿ ವಾಹನ ಸಂಚಾರ ನಿಯಮ ಪಾಲನೆ ಅತಿ ಅಗತ್ಯವಾಗಿದೆ. ಗ್ರಾಮೀಣ ಭಾಗದಲ್ಲಿ ಹೊಸ ಜಾಗದಲ್ಲಿ ಸಂಚಾರ ನಿಯಮಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಿದ್ದಲ್ಲಿ ಅಪಘಾತ ನಿಯಂತ್ರಣದಿಂದ ಅನೇಕರ ಜೀವಕ್ಕೆ ಅನುಕೂಲವಾಗುವಂತಹ ಕಾರ್ಯವಾಗಿದೆ. ದಾನಿಗಳ ಕೊಡುಗೆ ಸೇವಾ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಒಂದು ಸಲ ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಾಗ ನಾವು ಮುಖ್ಯವಾಗಿ ಆಲೋಚನೆ ಮಾಡಬೇಕಾದ್ರೆ ನಮ್ಮ ಪ್ರಾಣವನ್ನು ಯಾವ ರೀತಿಯಲ್ಲಿ ಸೇಫ್ ಆಗಿ ನಾವು ಉಳಿಸ್ಕೊಂಡು ಹೋಗ್ಬೋದು. ಫೋರ್ ವೀಲರ್ಸ್ ಅವರಿಗೆ ಅಂತ ಒಂದು ದೊಡ್ಡ ನಷ್ಟ ಆಗೋದಿಲ್ಲ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಫೋರ್ ವೀಲರ್ಸ್ ಇರ್ಬೋದು, ಟೂ ವೀಲರ್ಸ್ ಇರ್ಬೋದು, ರೋಡಿನಲ್ಲಿ ಪ್ರತಿನಿತ್ಯ ನಾವು ಎಲ್ಲೆಂದರಲ್ಲಿ ನೋಡ್ತೇವೆ, ಪ್ರತಿನಿತ್ಯ ಒಂದು ಅವಘಡ ಆಗ್ತದೆ. ಒಂದಷ್ಟು ಜನ ರೋಡ್ ಮೇಲೆ ಸಾಯ್ತೇವೆ. ಇದು ನಾವು ಆದಷ್ಟು ಅವರನ್ನ ಜಾಗೃತಿಗೊಳಿಸುವಂತ ಕೆಲಸ ನಾವು ಮಾಡಬೇಕಾಗ್ತದೆ. ಸರ್ಕಲ್ ಬೇಕಂತ ಹೇಳಿದ್ರು. ಆಗ ಗುರುಭಟ್ರ ಹತ್ರ ನಾನು ಹೇಳಿದೆ, ಸರ್ಕಲ್ ಕೊಡ್ಲಿಕ್ಕೆ ತೊಂದರೆ ಇಲ್ಲ, ಮತ್ತೆ ಸಮಸ್ಯೆ ಇಲ್ಲ ಅಲ್ವಾ ಅಂತ ಹೇಳಿದೆ. ಅದಕ್ಕೆ ನಮ್ಗೆ ದರ್ಶಕರಿಂದ ನುಡಿ ಬಂದಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ. ನಾನು ಕೂಡ ಸರ್ಕಲ್ ಮಾಡುವಾಗ ಹೆದರಿದ್ದೆ ಅಂತ ಹೇಳಿದ್ರೆ, ಗೊಬ್ಬರಿ ಹತ್ರ ಇತ್ತು, ಗೊಬ್ಬರಿ ಹಾಗೆ ನಾಗ ಇತ್ತು. ಈ ನಾಗನನ್ನ ವಿಷ್ಣುಮೂರ್ತಿ ದೇವರ ಹತ್ರ ಅದನ್ನ ಸ್ಥಾಪನೆ ಮಾಡಿದ್ರು, ಗೊಬ್ಬರಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಮತ್ತೆ ನಾನು ಗುರುಭಟ್ರ ಹತ್ರ ಹೇಳಿದೆ, ಒಂದು ಸರ್ಕಲ್ ಮಲ್ಪು, ನಾನು ಒಂದು ಬಾರಿ ಕುರುಳದ ಒಂದು ಸರ್ಕಲ್ ಮಲ್ಪು ಮಾಡಿ ದೊಡ್ಡ ಮನಪುರ. ನಮ್ಮ ದೊಡ್ಡಮ್ಮ ತೀರಿ 26 ವರ್ಷ ಆಯ್ತು. ಆದ್ರೆ ಅವರ ಹೆಸರಲ್ಲಿ ಏನಾದ್ರೂ ಮಾಡ್ಬೇಕಂತ ಇತ್ತು. ಆದ್ರೆ ನನಗೆ ಈ ಸರ್ಕಲ್ ಅವರ ಹೆಸರಲ್ಲಿ ಮಾಡುವಂತ ನನ್ನ ಮನಸ್ಸಿಗೆ ಅನಿಸಿತು. ಆರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುರಾಜ್ ರಾವ್ ವೃತ್ತದ ಕೊಡುಗೆ ನೀಡಿದ ರೋಟರಿ ಶ್ರೀಧರ್ ಶೆಟ್ಟಿ, ಆರ್ಎಂ ಸಾಮಗ, ಬಿಎಂ ಭಟ್, ದಿನೇಶ್ ನಾಯ್ರಿ, ರತ್ನಾಕರ್ ಭಟ್, ಆರೂರು ತಿಮ್ಮಪ್ಪ ಶೆಟ್ಟಿ, ಉದಯ್ ಪೂಜಾರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.